ಪರವಧುವನಳುಪುವರು. ಗುರು ನಿರುಪವ ಮರದು ಪರವಧುವ ನೆರೆವರು ಪರವಧುವನಳುಪುವರು. ಗುರುವಿಲ್ಲವವರಿಗೆ ಗುರುವಿಲ್ಲವವರಿಗೆ ಪರವಿಲ್ಲವವರಿಗೆ ಗುರುವಿಲ್ಲವವರಿಗೆ ಪರವಿಲ್ಲವವರಿಗೆ ಇಂತಪ್ಪ ನರಕಿಗಳ ಇಂತಪ್ಪ ನರಕಿಗಳ ನೆನೆಗೊಮ್ಮೆ ತೋರದಿರ. ರಾಮನಾಥ ರಾಮನಾಥ ನೆನೆಗೊಮ್ಮೆ ತೋರದಿರ. ಗುರುಗಳು, ಜ್ಞಾನಿಗಳು, ಅನುಭಾವಿಗಳು ವ್ಯಕ್ತಿ ಅಥವಾ ಸಮಾಜದ ಹತ್ತಿರ ಬಂದು ಸದಾಚಾರ, ಸದ್ವಿಚಾರ, ಸದ್ವರ್ತನೆ, ಸದ್ಭಾವಗಳನ್ನು ಬೋಧಿಸುತ್ತಾರೆ. ಅವರ ಉಪದೇಶಪರವಾದ ಮಾತುಗಳಿಗೆ ಗಮನ ಕೊಡದೆ ಮತಿಹೀನರಾಗಿ ದುಃಖದಲ್ಲಿ, ಸಂಸಾರ ಕಷ್ಟದಲ್ಲಿ ಬೆಂದು ಬಳಲಿ ಜನ್ಮವನ್ನು ವ್ಯರ್ಥವಾಗಿ ಹಾಳು ಮಾಡಿಕೊಂಡು ಸತ್ತು ಹೋಗುತ್ತಾರೆ. ಅಂಥವರ ಮುಖ ನೋಡಲಾಗದು ಎಂದು ದೇವರಲ್ಲಿ ಅವರನ್ನು ತಮ್ಮ ಕಣ್ಣಿಗೆ ಕಾಣದಂತೆ ಇರಿಸು ಎಂದು ಪ್ರಾರ್ಥಿಸಿಕೊಂಡಿದ್ದಾರೆ ದೇವರ ದಾಸೀಮಯ್ಯನವರು.